ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಸುತ್ತಮುತ್ತ ಗ್ರಾಮದಲ್ಲಿ ಕೊಬ್ಬರಿ ಕಳ್ಳತನ ಹೆಚ್ಚಾಗಿದ್ದು, ಕಳ್ಳರು ರಾತ್ರಿ ಆಗೋದನ್ನೇ ಕಾದು ಕುಳಿತು ಕಳ್ಳತನ ಮಾಡುತ್ತಿದ್ದಾರೆ. ಇದರಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ಆತಂಕಕ್ಕೊಳಗಾಗಿದ್ದಾರೆ. ಇನ್ನು ಇದೇ ತಿಂಗಳು 13ನೇ ತಾರೀಕು ತಾಲೂಕಿನ ಗೋಣಿ ತುಮಕೂರು ಗ್ರಾಮದ ವಾಸಿಯಾದ ರವೀಂದ್ರ ಕುಮಾರ್ ಅವರ ಮನೆಯಲ್ಲಿ ಸರಿಸುಮಾರು ಮಧ್ಯರಾತ್ರಿ 2 ಗಂಟೆಯ ಸಮಯದಲ್ಲಿ ಸುಮಾರು 1,68,000 ಬೆಲೆ ಬಾಳುವ 48 ಚೀಲ ಕೊಬ್ಬರಿಯನ್ನು ಮನೆಯಲ್ಲಿ ಅಳವಡಿಸಿರುವ ಸಿಸಿಟಿವಿಯ ಕೇಬಲ್ ಕಟ್ ಮಾಡಿ ಕ್ಯಾಮೆರಾ ಕಣ್ಣಿಗೆ ಸೆಗಣಿಯನ್ನು ಬಳಿದು ಒಳಗಿನಿಂದ ಹೊರಗೆ ಯಾರು ಬಾರದ ಹಾಗೆ ಹೊರಗಿನಿಂದ ಚಿಲಕ ಹಾಕಿ ಕಳ್ಳರು ತಮ್ಮ ಕೈಚಳಕವನ್ನ ತೋರಿದ್ದಾರೆ. ಜೊತೆಗೆ ಕಳ್ಳತನ ಮಾಡುವ ಮೊದಲು ನಂಬರ್ ಪ್ಲೇಟ್ ಇಲ್ಲದ ಅಶೋಕ್ ಲೈಲ್ಯಾಂಡ್ ಎಂಬ ವಾಹನ ಮನೆಯ ಪಕ್ಕದಲ್ಲಿರುವ ರಸ್ತೆಯ ಬದಿಯಲ್ಲಿ ಸುಮಾರು ತಾಸುಗಳು ನಿಂತಿದೆ ಎಂಬ ಮಾಹಿತಿ ಮನೆಯವರಿಂದ ಲಭ್ಯವಾಗಿದೆ. ಜೊತೆಗೆ ಕಳ್ಳತನ ಆಗುವ ಸಮಯದ ಮೊದಲೇ ರಸ್ತೆಯಲ್ಲಿ ಅದೇ ವಾಹನ ಚಲಿಸಿದೆ ಎಂದು ಸಿಸಿಟಿವಿಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಆದರೆ ಕೊಬ್ಬರಿಯನ್ನು ಸಾಗಿಸುವ ದೃಶ್ಯ ಕಾಣುವ ಮೊದಲೇ ಕ್ಯಾಮೆರಾದ ಕೇಬಲ್ ಅನ್ನು ಕಳ್ಳರು ಕಟ್ ಮಾಡಿದ್ದಾರೆ. ಅದೇ ವಾಹನದಲ್ಲಿ ಕೊಬ್ಬರಿಯನ್ನು ಸಾಗಣೆ ಮಾಡಿರಬಹುದೆಂದು ಮನೆಯ ಮಾಲೀಕರು ಗುಮಾನಿ ವ್ಯಕ್ತಪಡಿಸಿದ್ದಾರೆ. ಇದೇ ರೀತಿ ಕಳೆದ 10-15 ದಿನಗಳಲ್ಲಿ ತಾಲೂಕಿನ ಮೇಗಲ, ಹೊರಗೇರೆಹಳ್ಳಿ, ಶಿವಪುರ, ಬೀಗಿನೇನಹಳ್ಳಿ, ಸಾದರಹಳ್ಳಿಗಳಲ್ಲಿ ಕೊಬ್ಬರಿ ಕಳ್ಳತನವಾಗಿದೆ ಎನ್ನಲಾಗುತ್ತಿದ್ದು, ತುರುವೇಕೆರೆ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸರ್ಕಲ್ ಇನ್ಸ್ಪೆಕ್ಟರ್ ಗೋಪಾಲ್ ನಾಯಕ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಕೇಶವಮೂರ್ತಿಯವರ ನೇತೃತ್ವದಲ್ಲಿ ಇವರ ತಂಡ ಕೊಬ್ಬರಿ ಕಳ್ಳರ ಎಡೆಮುರಿ ಕಟ್ಟಲು ತನಿಖೆಯನ್ನು ಚುರುಕಾಗಿಸಿದ್ದಾರೆ. ವರದಿ ಸುರೇಶ್ ಬಾಬು, ತುರುವೇಕೆರೆ. ನಮಗೆ ಒಳಗಡೆ ಆಗ ಗೊತ್ತಾಯ್ತು. ನಮ್ಮ ಏನಾರ